ಹೋಟೆಲ್ಗಳಲ್ಲಿ ತಿಂತೀವಲ್ವ ಈ ಪೂರಿ ಅಥವಾ ಚಪಾತಿ ಜೊತೆ ಸಾಗು, ಅದಕ್ಕಿಂತಲೂ ಡಬಲ್ ರುಚಿಯಾಗಿರುವಂತಹ ಸಾಗು ಅಥವಾ ಬಾಜಿಯನ್ನು ಮನೆಯಲ್ಲಿ ಚಿಟಿಕೆ ಹೊಡೆದಷ್ಟು ಸ್ವಲ್ಪದಲ್ಲಿ ಮಾಡಬೇಕಾ? ಹಾಗಾದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ಕಾರ ಎಲ್ರಿಗೂ. ಇವತ್ತೊಂದು ತುಂಬಾ ಸಿಂಪಲ್ ಆಗಿ ಈ ಹೋಟೆಲ್ ಸ್ಟೈಲಲ್ಲಿ ಮಾಡ್ತೀವಲ್ವ ಬಾಜಿ ಅಥವಾ ಸಾಗು ಅಂತೀವಲ್ವ, ಅಂದರೆ ಚಪಾತಿಗೆ ಪೂರಿಗೆಲ್ಲ ತಿನ್ನಲಿಕ್ಕೆ, ಅದನ್ನ ಯಾವ ಥರ ತುಂಬಾ ಸುಲಭವಾಗಿ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ, ಮರ್ಯಾದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ. ಈ ಬಾಜಿ ಅಥವಾ ಸಾಗನ್ನು ಮಾಡಲಿಕ್ಕೆ ನಾನು ಒಂದು 4 ಆಲೂಗಡ್ಡೆನ ತಗೊಂಡಿದ್ದೇನೆ. ಇದು ಮೀಡಿಯಮ್ ಸೈಜ್ದು ಆಲೂಗಡ್ಡೆ. ಇದನ್ನ ನೀವು 4 ಭಾಗ ಆಗಿ ಕಟ್ ಮಾಡಿ, ಅಥವಾ 2 ಭಾಗ ಆದರೂ ಆಗುತ್ತೆ. ಯಾಕಂತಂದರೆ ಫಸ್ಟ್ ಇದನ್ನ ಬೇಯಿಸಬೇಕು. ತುಂಬ ದೊಡ್ಡ ಸೈಜ್ ಆದರೆ ನೀವು 2 ಭಾಗ ಕಟ್ ಮಾಡಿದರೆ ಅಷ್ಟು ಬೇಗ ಬೇಯಲ್ಲ. ಆದ್ದರಿಂದ ನಾನು 4 ಭಾಗ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಇದನ್ನ ಒಂದು ಕುಕ್ಕರಿಗೆ ಹಾಕಿ ಬೇಯಿಸೋಣ. ಒಂದು ಕುಕ್ಕರಿಗೆ ಹಾಕಿ ಅದು ಮುಳುಗುವಷ್ಟು ನೀರು ಹಾಕಿ, ತುಂಬ ಜಾಸ್ತಿ ನೀರು ಬೇಡ, ಯಾಕಂತಂದರೆ ಬೇಯಲಿಕ್ಕೆ ಜಾಸ್ತಿ ಟೈಮ್ ತಗೊಳ್ಳುತ್ತೆ. ಒಂದು ಅರ್ಧ ಚಮಚದಷ್ಟು ಕಲ್ಲುಪ್ಪನ್ನು ಹಾಕೊತಾ ಇದ್ದೇನೆ. ಇವಾಗ 3 ವಿಷಲ್ ಹಾಕಿಸಬೇಕು. 2 ಸಾಕಾಗುತ್ತೆ, ಬಟ್ ಕೆಲವೊಂದು ಸರಿ ಮಿಡ್ಲಲ್ಲಿ ಚೆನ್ನಾಗಿ ಬೆಂದಿರಲ್ಲ. ಆದ್ದರಿಂದ ನಾನು 3 ವಿಷಲ್ ಹಾಕಿಸ್ತೇನೆ. ಬೇಯಿಸಿ ಆದ ನಂತರ ಆ ನೀರನ್ನು ಚೆಲ್ಲಿಬಿಟ್ಟು ಒಂಚೂರು ತಣ್ಣಗಾಗಲಿಕ್ಕೆ ಬಿಟ್ಟು ಅದರ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು, ಅಂದರೆ ಕೈಯಲ್ಲಿ ಈ ಥರ ಅದನ್ನೊಂಚೂರು ಪುಡಿ ಮಾಡಿಕೊಂಡು ನಾವು ರೆಡಿ ಮಾಡಿಟ್ಕೊಳ್ಳೋಣ. ಬೆಂದರೆ ನೋಡಿ ನೀಟಾಗಿ ಈ ಥರ ಪುಡಿ ಆಗುತ್ತೆ, ಚೆನ್ನಾಗಿರುತ್ತೆ. ಇವಾಗ ಬಾಜಿಯನ್ನು ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಬಿಟ್ಟು ಚೂರು ಬಿಸಿ ಮಾಡ್ಕೊಳ್ಳಿ. ಉರಿ ಮೀಡಿಯಮಲ್ಲಿ ಇಟ್ಕೊಳ್ಳಿ. ಇವಾಗ ಎಣ್ಣೆ ಕಾದ ನಂತರ ಒಂದು ಅರ್ಧ ಚಮಚದಷ್ಟು ಸಾಸಿವೆ, ಅರ್ಧ ಚಮಚದಷ್ಟು ಜೀರಿಗೆ, ಅರ್ಧ ಚಮಚದಷ್ಟು ಕಡಲೆಬೇಳೆ, ಅರ್ಧ ಚಮಚದಷ್ಟು ನಾವು ಇದು ಉದ್ದಿನಬೇಳೆ ಹಾಕ್ಕೊಂಡು ಫಸ್ಟ್ ಒಂಚೂರು ಒಗ್ಗರಣೆ ಕೊಡೋಣ. ಜೀರಿಗೆ ಸಾಸಿವೆ ಎಲ್ಲ ನೀಟಾಗಿ ಸಿಡೀಲಿ. ಅದಾದ ನಂತರ ಸ್ವಲ್ಪ ಕರಿಬೇವು, 1-2 ಹಸಿಮೆಣಸಿನ್ಕಾಯಿ, 1 ತುಂಡು ಶುಂಠಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಕೂಡ ಜಜ್ಜಿಬಿಟ್ಟು ಹಾಕ್ಕೊತಾ ಇದ್ದೇನೆ. ಹಾಗೆಯೇ 1 ಈರುಳ್ಳಿ, ದೊಡ್ಡ ಸೈಜ್ದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೇನೆ. ಇದನ್ನ ಚೆನ್ನಾಗಿ ನಾವು ಫ್ರೈ ಮಾಡಬೇಕು. ಈರುಳ್ಳಿ ಚೆನ್ನಾಗಿ ಬಾಡಬೇಕು, ಹಾಗೆ ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬಾಡಬೇಕು. ಅದಾದ ನಂತರ 2 ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೇನೆ. ಒಂದು ಸ್ವಲ್ಪ ಅರಿಶಿನ ಪುಡಿ, 1/4 ಚಮಚದಷ್ಟು ಅರಿಶಿನ ಪುಡಿ, ಆಮೇಲೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ನಾವು ಆಲೂ ಬೇಯುವಾಗಲೂ ಉಪ್ಪು ಹಾಕಿದ್ದೇವೆ. ಇದಕ್ಕೊಂದು ಅರ್ಧ ಚಮಚದಷ್ಟು ಹಾಕಿದರೆ ಏನು ಜಾಸ್ತಿ ಆಗಲ್ಲ, ಬಟ್ ಆದರೂ ಕೇರ್ಫುಲ್ಲಾಗಿ ಹಾಕ್ಕೊಳ್ಳಿ. ಟೊಮೆಟೊ ಮೆತ್ತಗಾಗೋ ತನಕ ಮೀಡಿಯಮ್ ಉರಿ ಇಟ್ಕೊಂಡು ಮಗ್ಸ್ತಾ ಇರಿ. ಒಂದ್ಸರಿ ಟೊಮೆಟೊ ಮೆತ್ತಗಾದ ನಂತರ ನಾವು ರೆಡಿ ಮಾಡಿಟ್ಟಿರುವಂಥ ಆಲೂಗಡ್ಡೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಅಂತಂದರೆ ತುಂಬ ಸುಲಭವಾಗಿ ಸಾಗು ಅಥವಾ ಬಾಜಿಯನ್ನು ಮಾಡ್ಬೋದು. ತುಂಬ ರುಚಿಯಾಗಿ ಇರುತ್ತೆ. ಮತ್ತು ಆಲೂಗಡ್ಡೆ ಮಕ್ಕಳಿಗೂ ತುಂಬಾ ಒಳ್ಳೆಯದು. ಚಪಾತಿಗೂ, ಪೂರಿಗೂ, ದೋಸೆಗೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೀವು ನೀರು ಒಂಚೂರು ಬೇಕಾದರೆ ಸೇರಿಸ್ಬೋದು. ನಿಮಗೆ ಪೂರಿ ಚಪಾತಿ ತಿನ್ನುವಂಗಿದ್ರೆ ಈ ಸಾಗು ಸ್ವಲ್ಪ ದಪ್ಪನೇ ಇರಲಿ. ಅಥವಾ ನೀವು ದೋಸೆಗೆ ಏನಾದರೂ ಆದರೆ ಇದನ್ನು ಸ್ವಲ್ಪ ತೆಳ್ಳಗೆ ಮಾಡ್ಬೋದು, ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ. ಇದು ಖಂಡಿತವಾಗ್ಲೂ ಆಪ್ಷನಲ್. ಒಂದು ಸ್ವಲ್ಪ ಕಾಯಿ ತುರಿ ಕೂಡ ಹಾಕ್ಕೊತಾ ಇದ್ದೇನೆ. ಹಾಗೆಯೇ ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಇದನ್ನ ಮಗುಚಿದ್ರೆ ಸಾಗು ರೆಡಿ. ನೀರು ಹಾಕಿದ ನಂತರ ಒಂದು 2 ನಿಮಿಷ ಇದನ್ನ ನಾವು ಫ್ರೈ ಮಾಡ್ತಾಯಿದ್ರೆ ಸಾಕು. ಮೀಡಿಯಮ್ ಉರಿಯಲ್ಲಿ ಸಾಗು ರೆಡಿ ಆಗುತ್ತೆ. ಜಾಸ್ತಿ ಬೇಡ, ಯಾಕಂತಂದರೆ ಆಲೂಗಡ್ಡೆ ಆಲ್ರೆಡಿ ಬೆಂದಿರುತ್ತೆ. ನೋಡಿ, ಸೂಪರ್ ಆಗಿರುವಂಥ ಬಾಯಿ ನೀರು ಉರಿಸುವಂಥ ಸಾಗು ಅಥವಾ ಬಾಜಿ ರೆಡಿ ಆಗಿದೆ. ನಾನು ಈ ಹದಕ್ಕೆ ಮಾಡ್ಕೊಂಡಿದ್ದೇನೆ. ಇದು ಆ್ಯಕ್ಚುಲ್ ಆಗಿ ನಾನು ಪರೋಟ ತಿನ್ನೋದಕ್ಕೆ ಅಂತ ಮಾಡಿರೋದು. ನೋಡಿ, ಸೂಪರ್ ಆಗಿರುವಂತಹ ಬಾಜಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ನೀವು ಮಾತ್ರ ನೋಡೋದಲ್ಲ, ಇದನ್ನು ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ. ನನ್ನ ಚಾನಲ್ನಲ್ಲಿ ಇನ್ನೂ ಬೇಕಾದಷ್ಟು ರೆಸಿಪೀಸ್ಗಳಿದೆ, ಕಿಚನ್ ಟಿಪ್ಸ್ಗಳಿದೆ. ಎಲ್ಲದನ್ನು ಮಿಸ್ ಮಾಡದೆ ನೋಡ್ಕೋಬೇಕು ಅಂತಂದರೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.